ಮಂಗಳೂರಿನಲ್ಲಿ ಇದೀಗ ಕುಡಿಯುವ ನೀರಿಗೂ ತಾತ್ವಾರ ಎದುರಾಗಿದೆ. ಮಂಗಳೂರು ನಗರಕ್ಕೆ ಬಹುತೇಕ ಕಡೆಗಳಿಗೆ ಕುಡಿಯುವ ನೀರು ಪೂರೈಸುವ ಪ್ರಮುಖ ಜಾಗವೆಂದರೆ ಅದು ಕದ್ರಿಕಂಬಳ ಪರಿಸರ. ಆದರೆ ಇಲ್ಲೀಗ ಇರುವಂತಹ ಬಾವಿಗಳಿಗೆ ತ್ಯಾಜ್ಯ ಸೇರತೊಡಗಿದೆ. ಒಳಚರಂಡಿ ವ್ಯವಸ್ಥೆ ಕೆಟ್ಟು ಹೋಗಿ ತೆರೆದ ಚರಂಡಿಗಳಿಗೆ ತ್ಯಾಜ್ಯ ಬಿಡಲಾಗ್ತಾ ಇದೆ. ಇಲ್ಲಿನ ನಿವಾಸಿಗಳು ಪಾಲಿಕೆಯ ವ್ಯವಸ್ಥೆಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬನ್ನಿ ಈ ಕುರಿತ ವರದಿಯನ್ನ ನೋಡಿಕೊಂಡು ಬರೋಣ. ಮಂಗಳೂರು ಇದೀಗ ಸಂಪೂರ್ಣ ಕಾಂಕ್ರೀಟ್ ನಗರಿಯಾಗಿದೆ. ರಸ್ತೆ ಕಾಂಕ್ರೀಟೀಕರಣ ಮಾಡುವ ಭರದಲ್ಲಿ ಇರುವ ಚರಂಡಿಗಳನ್ನು ಮುಚ್ಚಿದ್ದಾರೆ. ಯಾವುದೇ ಯೋಜನೆ ರೂಪುರೇಷೆ ಇಲ್ಲದೆ ನಿರ್ಮಿಸಿದ ಯೋಜನೆಗಳಿಂದಾಗಿ ನೂರಾರು ವರ್ಷಗಳಿಂದ ಮಂಗಳೂರಿನಲ್ಲೇ ಇದ್ದು ಜೀವನ ನಿರ್ವಹಣೆ ಮಾಡುವವರ ಸ್ಥಿತಿ ನರಕ ಸದೃಶವಾಗಿದೆ. ಎಡಿಬಿ 2ನೇ ಹಂತದ ಕಾಮಗಾರಿ ನಡೆದ ಬಳಿಕ ಇಡೀ ತ್ಯಾಜ್ಯವನ್ನ ಸೀದಾ ರಾಜಕಾಲುವೆಗೆ ಬಿಟ್ಟ ಕಾರಣ ಸ್ಥಳೀಯರ ಬಾವಿ ನೀರು ಹಾಳಾಗಿದೆ. ಕಳೆದ 4 ತಿಂಗಳಿನಿಂದ ಮಲತ್ಯಾಜ್ಯವನ್ನು ಚರಂಡಿಗೆ ಬಿಡಲಾಗ್ತಾ ಇದೆ. ಇದರ ದುರ್ನಾತದಿಂದ ಕುಳಿತುಕೊಳ್ಳಲು ಆಗ್ತಾ ಇಲ್ಲ ಎನ್ನುತ್ತಾರೆ ಕದ್ರಿಕಂಬಳ ಪರಿಸರದ ಗೃಹಿಣಿಯರು. ಯಾವುದೇ ತೋಡಲ್ಲಿ ಯಾವುದು ಹೋಗ್ತಿರ್ಲಿಲ್ಲ, ಬರೀ ಮಳೆ ನೀರು ಮಾತ್ರ ಹೋಗ್ತಿತ್ತು. ಇವಾಗ ಆಗಿಲ್ಲ, ಕಾಮಗಾರಿ ಆಗಿ ಎಲ್ಲ ಡ್ರೈನೇಜ್ ನೀರನ್ನು ನಮಗೆ ತೋಡಿಗೆ ಬಿಟ್ಟಿದ್ದಾರೆ. ನಮಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್. ಡೈರೆಕ್ಟ್ ಆಗಿ ಮ್ಯಾನ್ಹೋಲ್ ಕಟ್ ಮಾಡಿ ಡೈರೆಕ್ಟ್ ಅಲ್ಲಿ ತೋಡಲ್ಲಿ ಬಿಟ್ಟಿದ್ದಾರೆ. ಎಲ್ಲ ಸಂಡಾಸ್ ಅಂದ್ರೆ ಎಲ್ಲ ತ್ಯಾಜ್ಯ ಗಲೀಜು ಎಲ್ಲ ತೋಡಲ್ಲಿ ಹೋಗುದು. ಈಗ ನಮ್ಮ ಕಿಟಕಿ ಬಾಗಿಲು ಎಲ್ಲ ಬಂದು ಬಾವಿ ಸಹ ಹಾಳಾಯಿತು. ಮಕ್ಕಳಿಗೆಲ್ಲ ಎಲ್ಲ ವಾಸನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಹೇಗೆ ಕೂತ್ಕೊಳ್ಳಿ ನಾವಿಲ್ಲಿ? ಆದ್ರೂ ಸಹ ಈಗ ಟೆಂಪರ್ ಅಂತ ಒಂದು ಈಗ ಇಷ್ಟ ಆದದ್ದು. ಮುಂಚೆ ಏನೂ ಇರಲಿಲ್ಲ, ವಾಟರ್ ಸಪ್ಲೈ ನೀರು ಮಾತ್ರ ಹೋಗ್ತಿತ್ತು ಇಲ್ಲಿ. ಈಗ ಇದೆ ಸಂಡಸ್ ಹೋಗೋದು. ನಾವೆಲ್ಲ ಸಂಡಸ್ ಬಿಟ್ಟಿದ್ದೇವೆ ಇದಕ್ಕೆ ಡ್ರೈನೇಜ್ ಕನೆಕ್ಷನ್. ಇವರದು ಊರಿದ್ದು ಎಲ್ಲ ಊರಿದ್ದು ಡೈರೆಕ್ಟ್ ತೋಡಲ್ಲಿ ಹೋಗ್ತಾಯಿದ್ದು. ಹಾಗೆ ಏನು ಮಾಡಲಿ ನಾವೀಗ? ಅದೇ ನಮ್ಮದು ಈಗ ಇದು ತೊಂದರೆ. ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರೊಂದು ನೆಂಟರು ಬಂದರೆ ಮೂಗಿಡ್ದುಕೊಂಡು ಹೋಗ್ತಾರೆ ಬೈದು ನಮಗೆ. ಎಂಥ ಏರಿಯಾ ನಿಮ್ಮದು ಕದ್ರಿಕಂಬಳ, ಎಂಥ ಪೀತ ಏರಿಯಾ ಅಂತ ಹೇಳ್ತಾರೆ. ಮುಂಚೆ ಸಹ ನಾವು ತಿಳಿಸಿದ್ದೇವೆ ಇಲ್ಲಿ ಕಾರ್ಪೊರೇಟ್ ಅವರಿಗೆ ಇವರಿಗೆಲ್ಲ, ಯಾರು ಏನೂ ಹೇಳೋದಿಲ್ಲ. ಕೊಟ್ಟಿದ್ದೇವೆ, ಕಂಪ್ಲೇಂಟ್ ಕೊಟ್ಟಿದ್ದೇವೆ ಕಾರ್ಪೊರೇಷನ್ಗೆ. ಇನ್ನು ಎಲೆಕ್ಷನ್ ಮುಗಿದ ನಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ಹಾಗೆ ಅನಿಸೋದಿಲ್ಲ. ಎಲ್ಲ ಬಾವಿ ಸಹ ಹಾಳಾಯಿತು ನೋಡಿ. ನಮ್ಮದು ಬಾವಿ ಇಲ್ಲಿ ಉಂಟು, ಏನು ಯೂಸೇ ಇಲ್ಲ. ಅದೆಲ್ಲ ನಮಗೆ ನೀರೆಲ್ಲಿಂದ ಮತ್ತೆ ಕುಡಿಯೋದು ನಾವು? ಅದು ಸಹ ಡೈರೆಕ್ಟಾಗಿ ಗಲೀಜು ಇಷ್ಟಿಷ್ಟು ಇದೆ, ಡೈರೆಕ್ಟ್ ಹೋಗ್ತಾ ಇದ್ದು. ಸಂಡಸ್ ಎಲ್ಲ ಡೈರೆಕ್ಟ್ ಹೋಗ್ತಾ ಉಂಟು. ಕಣ್ಣಿಗೆ ಒಂದ್ಸಲ ನೋಡಿಬೇಕಾದ್ರೆ ಹೇಗೆ ಉಂಟು ಅಂತದು. ಕಳೆದ 3 ದಶಕಗಳಿಂದ ಇಲ್ಲಿ ಒಳಚರಂಡಿ ಸಮಸ್ಯೆ ಇತ್ತು. ಆದರೆ ನಾನು ಕಾರ್ಪೊರೇಟರ್ ಆಗಿದ್ದ ಸಂದರ್ಭದಲ್ಲಿ ಶಾಶ್ವತ ಪರಿಹಾರ ಮಾಡಲು ಅಲ್ಲಿನ ಶಾಸಕ ಜೆಆರ್ ಲೋಪೋ ಅವರ 2ನೇ ಎಡಿಬಿ ಯೋಜನೆಯ ಅಡಿ ಅನುದಾನ ನೀಡಲಾಗಿತ್ತು. ಇದು ತಗ್ಗು ಪ್ರದೇಶವಾಗಿದ್ದು ಮೇಲ್ಭಾಗದ ಎಲ್ಲ ಸಂಪರ್ಕವನ್ನು ಇದಕ್ಕೆ ಜೋಡಿಸಿದ್ದರಿಂದ ಒಳಚರಂಡಿ ಒತ್ತಡ ಹೆಚ್ಚಾಗಿ ಹೊರಚಿಮ್ಮುತ್ತಿತ್ತು. ಆದರೆ ತಾನು ಅನುದಾನ ತಂದ ಬಳಿಕ ಹೊಸ ಸರ್ಕಾರ ಬಂದಿತ್ತು. ಒಳಚರಂಡಿಗೆ ಇದ್ದ ಕಾಮಗಾರಿ ಕೇವಲ ನೆಪ ಮಾತ್ರಕ್ಕೆ ಮಾಡಿ ಮತದ ಮೇಲೆ ಕಣ್ಣಿಟ್ಟು ಕಾಟಾಚಾರಕ್ಕೆ ಈ ಕಾಮಗಾರಿ ಮಾಡಲಾಗಿದೆ. ಇದರಿಂದ ಇಲ್ಲಿನ ಜನರಿಗೆ ಸಮಸ್ಯೆ ಹೇಳತಿರದಾಗಿದೆ. ರಾಜಕಾಲುವೆಗೆ ಒಳಚರಂಡಿ ನೇರವಾಗಿ ಬಿಟ್ಟಿದ್ದೇ ಸಮಸ್ಯೆ ಸೃಷ್ಟಿಯಾಗಿದೆ. ಇಲ್ಲಿ ಒಳಚರಂಡಿಗೆ ಡ್ರೈನ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯಲಿದೆ. ಸುಮಾರು 3 ದಶಕಗಳಿಂದ ಕದ್ರಿಕಂಬಳದಲ್ಲಿ ಒಳಚರಂಡಿಯ ಸಮಸ್ಯೆ ಇತ್ತು. ನಾನು ಜನಪ್ರತಿನಿಧಿ ಆದ ಮೇಲೆ ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಅಂದಿನ ಶಾಸಕರಾಗಿದ್ದಂಥ ಜೆಆರ್ ಲೋಪೋ ಅವರ ಗಮನಕ್ಕೆ ತಂದು ಎಡಿಪಿ ಯೋಜನೆಯ 2ನೇ ಏನು ಮಿಸ್ಲಿಂಗ್ ಕಾಮಗಾರಿಗೆ ಅನುದಾನವನ್ನು ಅಂದಿನ ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ನೀಡಿದರು. ಆ ಸಂದರ್ಭದಲ್ಲಿ ಮಿಸ್ಲಿಂಕ್ ಎನ್ನುವ ಒಂದು ವಾದವನ್ನು ಮಾಡಿಕೊಂಡು ಎಫ್ ಸಿ ರಾಣಿ ಕೊರ್ಲಪಟ್ಟಿ ಆಗಿನ ಆಯುಕ್ತರು ಇದನ್ನು ಸ್ಥಳ ತನಿಖೆ ನಡೆಸಿ ಇಲ್ಲಿಗೆ ಅನುದಾನವನ್ನು ನೀಡಿದರು. ಆ ಅನುದಾನದ ಪ್ರಕಾರ ಕದ್ರಿಕಂಬಳ ಜಂಕ್ಷನ್, ಅದು ನಮ್ಮದು ಕೋಸ್ಮೋಸ್ ಲೈನಿಂದ ಅದು ಪ್ರಾರಂಭ ಆಗ್ತದೆ. ಒಳಚರಂಡಿಯ ಕಾಮಗಾರಿ ಈ ಹಿಂದೆ ಶಿಥಿಲಗೊಂಡಿತ್ತು. ಯಾಕಂತ ಹೇಳಿದರೆ ಇದು ತಗ್ಗು ಪ್ರದೇಶ. ಮೇಲಿನ ಎಲ್ಲ ಕಡೆದ ಎಡಿಪಿ ಯೋಜನೆಯಲ್ಲಿ ಬೇರೆ ಬೇರೆ ಸಂಪರ್ಕವನ್ನು ಇದಕ್ಕೆ ಸೇರಿಸಿದ್ದಾರೆ. ಆವಾಗ ತಗ್ಗು ಪ್ರದೇಶದಲ್ಲಿ ಬರುವಾಗ ನೀರಿನ ಬೆಳಗಿನ ಜಾವ ಮತ್ತು ರಾತ್ರಿ ಹೊತ್ತಲ್ಲಿ ವಸತಿಗೃಹ ಹಾಸ್ಪಿಟ್ಲ್ ಮತ್ತು ವಸತಿ ಸಂಕೀರ್ಣಗಳಲ್ಲಿ ಹೆಚ್ಚುವರಿ ನೀರು ಬಳಕೆ ಆಗುವುದರಿಂದ ಈ ಒಳಚರಂಡಿಯ ಒತ್ತಡ ಹೆಚ್ಚಾಗಿ ಹೊರಚಿಮ್ಮುತ್ತಾ ಇತ್ತು ಕದ್ರಿಕಂಬಳ ಜಂಕ್ಷನ್ನಲ್ಲಿ. ಅದು ಬಿಟ್ಟರೆ ಯಾವುದೇ ಒಂದು
ನೀರು ಬರ್ತಿರಲಿಲ್ಲ. ಸರಿಸುಮಾರು ಬೆಳಗಿನ ಜಾವ 11 ಗಂಟೆಗೆ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ ಟ್ರೀಟ್ಮೆಂಟ್ ಆದಂಥ ನೀರು ಬಿಡ್ತಾಯಿದ್ರು, ಯಾವುದು ಬೆಂದಿರಬೆಲ್ಲಿನಿಂದ. ಆವಾಗ ಇದೆಲ್ಲ ಕೊಚ್ಚಿಕೊಂಡು ಹೋಗಿ ಕ್ಲೀನ್ ಆಗ್ತಾಯಿತ್ತು. ನಾವು ಯಾವ ಒಂದು ಸದುದ್ದೇಶಕ್ಕೆ ಒಳಚರಂಡಿಯ ಕಾಮಗಾರಿಗೆ ನಾವು ದುಡ್ಡನ್ನು ಇಟ್ಟಿದ್ದೆವು, ಆದರೆ ಆ ಕಾಮಗಾರಿಯನ್ನು ನೆಪ ಮಾತ್ರಕ್ಕೆ ಮಾಡಿ ಚುನಾವಣಾ ಪೂರ್ವ ಜನರ ಕಣ್ಣೊರೆಸುವ ತಂತ್ರ ಇಲ್ಲಿ ನಡೆದಿದೆ. ಯಾಕೆಂದರೆ ಕದ್ರಿಕಂಬಳ ಜಂಕ್ಷನ್ನಲ್ಲಿ ನೀರಿಗೆ ಒಳಚರಂಡಿ ಆಗುವುದಿಲ್ಲ ಅಂತ ಜನರಿಗೆ ತೋರಿಸಿಕೊಂಡು ಬೇಟೆ ಆಡಲಿಕ್ಕೆ ಮಾಡಿದಂಥ ಒಂದು ಕಾರ್ಯತಂತ್ರದಿಂದ ಇಲ್ಲಿಯ ಜನನಿಬಿಡ ವಸತಿಯ ಪರಿಸರದ ಜನರಿಗೆ ಭಾಳಷ್ಟು ತೊಂದರೆಯಾಗಿದೆ. ಇದೀಗ ಬೇಸಿಗೆ, ಮಂಗಳೂರಲ್ಲಿ ನೀರಿಲ್ಲ. ಸರಿಸುಮಾರು ಮಂಗಳೂರಿನ ಬಹುತೇಕ ಜಾಗಕ್ಕೆ ಟ್ಯಾಂಕರ್ ಮುಖೇನ ನೀರು ಹೋಗುವುದೇ ಕದ್ರಿಕಂಬಳದ ಪರಿಸರದಿಂದ. ಅದು ಜನಜಾಹಿರವಾದಂಥ ವಿಚಾರ. ಇಲ್ಲಿ ಅಂಥ ಸಂದರ್ಭಗಳಲ್ಲಿ ಈ ನೀರು ಸ್ಟಾಕ್ ಆಗಿ ಈ ರಾಜಕಾಲುವೆಗೆ ಇವರು ಮೊನ್ನೆ ಮಾಡಿದಂಥ ಕಾಮಗಾರಿಯನ್ನು ಜೋಡಣೆ ಮಾಡದೆ ರಾಜಕಾಲುವೆಗೆ ನೇರವಾಗಿ ಒಳಚರಂಡಿಯನ್ನು ಬಿಟ್ಟಿದ್ದಾರೆ. ADPಯ ಇದೊಂದು ದೊಡ್ಡ ದುರಂತ. ಕೊಡಿಯಲ್ಬೈಲ್ ವಾರ್ಡ್ನಲ್ಲಿ ಒಳಚರಂಡಿ ಕೊಳಚೆ ನೀರು ರಾಜಕಾಲುವೆಯಲ್ಲಿ ಹೋಗುವ ಸಮಸ್ಯೆ ಇದೆ. ನಾನು ಪಾಲಿಕೆಯ ಸದಸ್ಯನಾದ ಬಳಿಕ ಇಲ್ಲಿ 48 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕದ್ರಿ ಉತ್ತರ, ದಕ್ಷಿಣ, ಕೊಡಿಯಲ್ಬೈಲ್ ಪರಿಸರದಲ್ಲಿನ ಒಳಚರಂಡಿಯ ಸಮಸ್ಯೆ ಬಗೆಹರಿಸಲಾಗ್ತಾ ಇದೆ. ಇನ್ನೂ ಕಾಮಗಾರಿ ಮುಂದುವರೆದಿದೆ. ಈ ವೇಳೆ ಜನರಿಗೆ ಸಮಸ್ಯೆ ಆಗುವುದು ಸಹಜ, ಬಾವಿ ಹಾಳಾಗುವುದು ಸಹಜ. ಇದಕ್ಕೆ ಶಾಶ್ವತ ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಕೊಡಿಯಲ್ಬೈಲ್ ವಾರ್ಡಿನಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಇರತಕ್ಕಂಥ ಸಮಸ್ಯೆ ಏನಂತ ಹೇಳಿದರೆ, ಒಳಚರಂಡಿಯ ಏನು ಕೊಳಚೆ ನೀರಿದೆ ಆ ನೀರು ರಾಜಕಾಲುವೆಯಲ್ಲಿ ಹೋಗುವಂತಹ ಬಹಳ ದೊಡ್ಡ ಸಮಸ್ಯೆ. ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಆಯ್ಕೆಯಾದ ನಂತರ ನಮ್ಮ ಈ ಕ್ಷೇತ್ರದಲ್ಲಿ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ರವರ ಈ ಒಂದು ಉಸ್ತುವಾರಿಯಲ್ಲಿ ಸುಮಾರು 48 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ನಮ್ಮ ಕೊಡಿಯಲ್ಬೈಲ್ ವಾರ್ಡ್ ಇರ್ಬೋದು, ಕದ್ರಿ ಉತ್ತರ, ಕದ್ರಿ ದಕ್ಷಿಣ ಈ 3 ವಾರ್ಡಿಗೆ ಒಳಗೊಂಡಂತೆ ಕಳೆದ ADB 1ನೇ ಹಂತದಲ್ಲಿ ಸಾಕಷ್ಟು ಮಿಸ್ಲಿಂಕಿಂದಾಗಿ ರಾಜಕಾಲುವೆಯಲ್ಲಿ ಈ ತ್ಯಾಜ್ಯ ನೀರು ಹರಿಯುವಂಥದ್ದು ಇಲ್ಲಿ ಸಹಜವಾಗಿತ್ತು. ಹಾಗಾಗಿ ಇದನ್ನು ಶಾಶ್ವತವಾದಂತಹ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಏನೋ ಮ್ಯಾನ್ಹೋಲ್ ಇರ್ಬೋದು, ಅದರ ಲೈನ್ ಇರ್ಬೋದು, ಎಲ್ಲವನ್ನು ಕೂಡ ಬದಲಾವಣೆಯನ್ನು ಮಾಡುವಂಥ ಕೆಲಸವನ್ನು ಶಾಸಕರಾಗಿರತಕ್ಕಂಥ ವೇದವ್ಯಾಸ್ ಕಾಮತ್ರವರ ನೇತೃತ್ವದಲ್ಲಿ ADB ಏನು 2ನೇ ಹಂತದ ಈ ಒಂದು ಕುಡ್ಸೆಂಪಿನ ಮುಖಾಂತರ ಕಾಮಗಾರಿ ಆಗ್ತಾ ಇದೆ. ಹಾಗಾಗಿ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆ ಆಗುವಂಥದ್ದು ಸಹಜ. ಯಾಕಂತ ಹೇಳಿದರೆ ಅವರಿಗೆ ಹಳೆ ಲೈನನ್ನು ನಾವು ಹೊಸದಾಗಿ ಮಾಡುವಂಥ ಈ ಸಂದರ್ಭದಲ್ಲಿ ಒಂದಷ್ಟು ಏನು ಲೈನನ್ನು ನಾವು ಬ್ಲಾಕ್ ಮಾಡಿ ಈ ಒಂದು ರಾಜಕಾಲುವೆಯಲ್ಲಿ ಹೆಚ್ಚುವರಿಯಾಗಿ ತ್ಯಾಜ್ಯ ಹರಿದು ಒಂದಷ್ಟು ಬಾವಿ ಹಾಳಾಗಿರುವಂಥದ್ದು ಸಹಜ. ಹಾಗಾಗಿ ಸಾರ್ವಜನಿಕರು ಈ ಭಾಗದ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೂರ್ಣವಾಗಿ ಅಂದರೆ 100ಕ್ಕೆ 100% ಈ ತ್ಯಾಜ್ಯ ಇನ್ನು ತೋಡಲ್ಲಿ ಹರಿಯದ ಹಾಗೆ ಎಲ್ಲ ಕಡೆಯಲ್ಲಿ ಕೂಡ ಮ್ಯಾನ್ಯುವಲ್ ಇರ್ಬೋದು, ಏನೋ ನಮ್ಮ ಲೈನ್ ಇರ್ಬೋದು, ಎಲ್ಲವನ್ನು ಕೂಡ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಸೂಕ್ತ ಯೋಜನೆಗಳು ಇಲ್ಲದ ಕಾರಣವೇ ಇಂತಹ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಕಾಂಕ್ರೀಟೀಕರಣ ಮಾಡಲಾದ ರಸ್ತೆಯನ್ನ ತಿಂಗಳ ಒಳಗೆ ಹಲವು ಕಡೆಗಳಲ್ಲಿ ಅಗೆದು ಹಾಕಿ ಜನರ ತೆರಿಗೆ ಹಣ ಪೋಲು ಮಾಡಲಾಗ್ತಾ ಇದೆ. ಇಚ್ಛಾಶಕ್ತಿ ಕೊರತೆ ಇರುವ ಅಧಿಕಾರಿಗಳು ಜನಪ್ರತಿನಿಧಿಗಳಿಂದ ಕಂಗೆಡುವ ಪರಿಸ್ಥಿತಿ ಮಾತ್ರ ಕದ್ರಿ ಕಂಬಳದ ನಾಗರಿಕರದ್ದು. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.